ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದ ಬೆಲ್ ಐಕನ್ ಪ್ರೆಸ್ ಮಾಡಿ. ಅವ್ರು ಏನ್ ಹೇಳಿದ್ದಾರೆ ಏನಂದ್ರೆ ಲಾಕ್ಡೌನ್ ಆದ್ಮೇಲೆ ಯಾವುದೇ ತರದ SSLC ಪರೀಕ್ಷೆ ಇರೋದಿಲ್ಲ. ಒಂದು ವಾರ ಸ್ಕೂಲ್ ಇರುತ್ತೆ. ಆ ಸ್ಕೂಲಲ್ಲಿ ನಿಮ್ಗೆ ರಿವಿಷನ್ ಮಾಡ್ತಾರೆ. ಎಕ್ಸಾಮ್ಗೆ ಏನೇನು ಓದ್ಬೇಕಾಗುತ್ತೆ ಇಂಪಾರ್ಟೆಂಟ್ ತಿರ್ಗಾ ರೀಕ್ಯಾಪ್ ಮಾಡಿಸಿ ನಂತರ ನಿಮ್ಗೆ SSLC ಎಕ್ಸಾಮ್ ನ ಕಂಡಕ್ಟ್ ಮಾಡೋದಾಗಿ ತಿಳಿಸಿದ್ದಾರೆ. ನಿಮ್ಗೆ ಈ ವಿಡಿಯೋ ನೀವು ಆದಷ್ಟು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂದ್ರೆ ನಿಮ್ಗೆ ಯಾವುದೇ ತರಹದ SSLC ಪರೀಕ್ಷೆ ಲಾಕ್ಡೌನ್ ಮುಗಿದ ನಂತರ ತಕ್ಷಣ ಇರೋದಿಲ್ಲ. ಒಂದು ವಾರ ನೀವು ಸ್ಕೂಲ್ಗೆ ಹೋಗ್ಲೇಬೇಕಾಗುತ್ತೆ. ಸ್ಕೂಲ್ಗೆ ಹೋಗಿ ಅಲ್ಲಿ ಏನ್ ರಿವಿಷನ್ ಕೊಡ್ತಾರೆ ಅದನ್ನೆಲ್ಲ ಕಲೀರಿ. ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ SSLC ಪರೀಕ್ಷೆ ಮಾಡೋದಾಗಿ ಶಿಕ್ಷಣ ಸಚಿವರು ಕನ್ಫರ್ಮ್ ಮಾಡಿದ್ದಾರೆ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.